ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ 126ನೇ ಜನ್ಮದಿನಾಚರಣೆಯನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವಕರ ಸಂಘದ ವತಿಯಿಂದ ಆಚರಿಸಲಾಯಿತು. ಸಂಘದ ಅಧ್ಯಕ್ಷರಾದ ಟೈಲರ್ ಮಂಜುನಾಥ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಟೈಲರ್ ಮಂಜುನಾಥ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದು, ಪ್ರತಿ ವರ್ಷವೂ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತು ವಿಶೇಷ ಅಭಿಮಾನ ಮೆರೆಯುತ್ತಾರೆ. ವೃತ್ತಿಯಲ್ಲಿ ಟೈಲರ್ ಆಗಿರುವ ಮಂಜುನಾಥ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನು 22 ವರ್ಷಗಳಿಂದಲೂ ಆಯೋಜಿಸುತ್ತಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ತ್ಯಾಗ, ಬಲಿದಾನ, ಅವರು ಕಟ್ಟಿರುವಂತಹ ಇಂಡಿಯನ್ ಆರ್ಮಿ, ಅವರು ಭಾರತ ದೇಶಕ್ಕೆ ನೀಡಿರುವಂತಹ ಕೊಡುಗೆಗಳು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು. ಅವರನ್ನು ಯಾರೂ ಸಹ ಮರೆಯಲು ಸಾಧ್ಯವಿಲ್ಲ ಎಂದರು. ನಂತರ ಸುಭಾಷ್ ಚಂದ್ರ ಬೋಸ್ ಅವರ ಉಡುಪಿನೊಂದಿಗೆ ತಮ್ಮ ದ್ವಿಚಕ್ರ ವಾಹನದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರದೊಂದಿಗೆ ತಾಲೂಕಿನಾದ್ಯಂತ ಮೆರವಣಿಗೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗೋಪಿ ಯಾದವ್ ಮಾತನಾಡಿ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ಎಂದು ಶೌರ್ಯದಿಂದ ಹೇಳಿದಂತಹ ಕ್ರಾಂತಿಯ ಕಿಡಿ ಅಪ್ರತಿಮ ದೇಶಭಕ್ತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 1897 ಜನವರಿ 23ರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು. ತಂದೆ ಜಾನಕಿನಾಥ್, ತಾಯಿ ಪ್ರಭಾವತಿ. ಬೋಸ್ ಅವರ ತಂದೆ ತಾಯಿಗೆ 14 ಜನ ಮಕ್ಕಳು. ಈ ಪೈಕಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು 9ನೇಯವರಾಗಿದ್ದಾರೆ. ಇಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನಾಚರಣೆಯನ್ನು ಟೈಲರ್ ಮಂಜುನಾಥ್ ಅವರು ಸತತ 22 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಇದು ಶ್ಲಾಘನೀಯ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸಂಘದ ಅಧ್ಯಕ್ಷರಾದಂತಹ ನೇತಾಜಿ ಟೈಲರ್ ಮಂಜುನಾಥ್ ಮತ್ತು ಕುಟುಂಬಸ್ಥರು ಹಾಗೂ ನಿವೃತ್ತಿ ಹೊಂದಿದಂತಹ ಮಾಜಿ ಸೈನಿಕರಾದ ಮಂಜುನಾಥ್, ಸುಬ್ರಮಣಿ, BSF ಪುರುಷೋತ್ತಮ್, ಶಿಕ್ಷಕ ವರ್ಗದವರಾದ ತಿಮ್ಮಣ್ಣ, ದಶನಾಥ್, ವಕೀಲರು ಚಂದನ್, ಸತೀಶ್, SKP ಪ್ರೆಸಿಡೆಂಟ್ ER ರಮೇಶ್ ಬಾಬು, ಮಾಜಿ ಪುರಸಭೆ ಸದಸ್ಯರಾದ ದಿವಾಕರ್ ನಾಯಕ್, ಶೇಖರ್, ನಗರಸಭೆ ಸದಸ್ಯರಾದ ಸುರೇಖಾ ಮನಿ, ಗಣೇಶ್, ಇನ್ನೂ ಇತರರು ಉಪಸ್ಥಿತರಿದ್ದರು. ನೇತಾಜಿ ಅವರ ಟೀಮ್ ನಲ್ಲಿ ವರ್ಕ್ ಮಾಡಿದಂತವರು ಅವರ ಸಾಧನೆ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಯಲೇಬೇಕು. ಯಾಕಂದ್ರೆ IAS ಆಫೀಸರ್ ಇರ್ಬೋದು, PM ಆಗಿರ್ಬೋದು, CM ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೇಸಿನಿಂದ ಕೂತ್ಕೊಂಡು ಆರ್ಡರ್ ಮಾತ್ರ ಮಾಡಕ್ ಸಾಧ್ಯ ಅವರು. ಆದ್ರೆ ಬಜೆಟ್ ಬಿಟ್ಟು ಹೆಂಡ್ರು ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು, ಸ್ನೇಹಿತರನ್ನ ಬಿಟ್ಟು ಅಲ್ಲಿ ಬಾರ್ಡರ್ಲಿ ಯಾವಾಗ ಜೀವ ಹೋಗುತ್ತೆ ಅಂತ ಗೊತ್ತಿದೆ. ಆ ಗಣ್ಣು 20 kg 30 kg ಬೈಕಿರೋ ಗಣ್ಣನ್ನ ಹೊತ್ಕೊಂಡು ನಮ್ಮ ದೇಶಕ್ಕಾಗಿ, ನಮಗಾಗಿ, ನಿಮಗಾಗಿ ಸೈನಿಕರು ಇವರು ಪ್ರಾಣವನ್ನೇ ಮುಡಿಪಾಗಿಟ್ಟು ಕಾಯ್ತಿರುವಂತವರು ನಮ್ಮ ವೀರ ಸೈನಿಕರು. ಆ ವೀರ ಸೈನಿಕರು ನಿಜಕ್ಕೂ ಯಾರು ಯೋಚಿಸಬಾರ್ದಂತ ಮಹಾನ್ ವ್ಯಕ್ತಿಗಳು ಇವರಲ್ಲ. ಎಷ್ಟೋ ಹುತಾತ್ಮರು ಈಗ ನಮ್ಮ ಸೈನಿಕರು ನಮ್ಮ ದೇಶಕ್ಕಾಗಿ, ನಮಗಾಗಿ ಸಾವನ್ನಪ್ಪಿದ್ರು. ಆ ಸಾವನ್ನಪ್ಪಿದ್ದು ಸೈನಿಕರು ಅವ್ರ ಕುಟುಂಬಕ್ಕೆ ಆತ್ಮಶಾಂತಿ ಸಿಗಬೇಕು, ಮತ್ತೆ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಬೇಕು ದೇವರಲ್ಲಿ ಅಂತ ನಮ್ಮ ನೇತಾಜಿ ಸಂಘದ ವತಿಯಿಂದ ಪ್ರಾರ್ಥನೆ ಮಾಡ್ತಾ, ಒಂದೇ ಒಂದು ಸೆಕೆಂಡ್ ಹುತಾತ್ಮರಾದಂತ ಸೈನಿಕರಿಗೆ ನಾವು ಆತ್ಮಶಾಂತಿ ಸಿಗಬೇಕು ಹಾಗೂ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಒಂದೇ ಒಂದು ಸೆಕೆಂಡ್ ಎಲ್ಲ ಎದ್ದು ನಿಂತು ಅವರಿಗೆ ಗೌರವ ಸಲ್ಲಿಸಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ತಾ ಇದ್ದೇವೆ. ಸೈನಿಕರಿಗೆ ಸನ್ಮಾನ ಮಾಡಲಾಗುತ್ತದೆ. ನೇತಾಜಿ ಯಾರು? ನೇತಾಜಿಗೋಸ್ಕರ ಯಾಕೆ ಹೇಳ್ತಾರೆ, ನೇತಾಜಿನೇ ಹೇಳ್ತಾ ಇದ್ದಾರೆ ಅಂತ ಬೇಡಿ. ಇವತ್ತು ನೇತಾಜಿ ಬರ್ತಾರೆ, ಅದರಿಂದ ನೇತಾಜಿ ಬಗ್ಗೆ ಮಾತಾಡ್ತಾ ಇದ್ವಿ. ನೇತಾಜಿ ಒರಿಸ್ಸಾದ ಕಟಕ್ನಲ್ಲಿ 1897ರಲ್ಲಿ ಒರಿಸ್ಸಾದ ಕಟಕ್ ನಗರದಲ್ಲಿ ಜನಿಸಿದಂತ ಅವರು. ಅವ್ರ ತಂದೆ ಜಾನಕಿನಾಥ್ ಬೋಸು, ತಂದೆ ಪ್ರಭಾವತಿ ದೇವಿ. ಇವರ ದಂಪತಿಗೆ 15 ಜನ ಮಕ್ಕಳು, ದೊಡ್ಡ ಕುಟುಂಬಸ್ಥರು. ಅದರಲ್ಲಿ 6ನೇ ಮಗನಾಗಿ ಜನಿಸಿದವರು ಸುಭಾಷ್ ಚಂದ್ರ ಬೋಸ್ ಅವರು. ಇವರು ಬಾಲ್ಯದಲ್ಲೇ ಸಿಡಿದಂತ ಗುಂಡುಗಳು ತುಂಬಾ ಸಿಟ್ಟಿನ ವ್ಯಕ್ತಿಯವರು.
ನಮ್ಮ ಭಾರತ ಜನತೆಗೆ ಭಾರತಕ್ಕೆ ಏನಾದ್ರು ಅವಹೇಳನ ಮಾತುಗಳು ಅಥವಾ ಏನಾದ್ರು ಒಂದು ದೌರ್ಜನ್ಯ ಮಾಡಿದ್ರೆ ಅದನ್ನ ಎದ್ದು ಕೇಳಂತ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಅವರು ಬಾಲ್ಯದಲ್ಲೇ INSಗೆ ಅವ್ರ ತಂದೆ ನೇತಾಜಿ ಅವ್ರನ್ನ INS ಓದಬೇಕು ಅಂತ ಹೇಳಿ ಅವ್ರ ಆಸೆ ಪಟ್ಟಿದ್ರು. ಅವ್ರ ಆಸೆಗಾಗಿ IAS ಓದಲು ಸುಭಾಷ್ ಚಂದ್ರ ಬೋಸ್ ಫಾರಿನ್ ಹೋಗ್ತಾರೆ. ಅಲ್ಲಾಗಿ INS ಮುಗಿಸ್ಕೊಂಡು ಅಲ್ಲೇ ಕೆಲಸ ಸಿಗುತ್ತೆ. ನೇತಾಜಿ ಅವರು ಯಾವುದೇ ಕಾರಣಕ್ಕೂ ಅಪ್ಪರ ಆಸೆ ತಂದೆಯ ಆಸೆ ಪ್ರಕಾರ ಅವರು IAS ಹುಟ್ಟೋಗಿ ಆ ಎಜುಕೇಶನ್ ಮುಗಿಸ್ಕೊಂಡು ಬ್ರಿಟಿಷರ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಮತ್ತೆ ದೇಶಕ್ಕೆ ಬಂದು ಕ್ರಾಂತಿ ರೀತಿ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರ್ತಾರೆ. ಆಗ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಟ್ಟಾಭಿ ಸೀತಾರಾಮಯ್ಯ ಇವರು ಒಂದು ಕಡೆ ಶಾಂತಿ ರೀತಿ ಹೋರಾಟ, ಈ ಕಡೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಇವರು ಪಂಜಾಬ್ನಲ್ಲಿ ಹೋರಾಟ ಕ್ರಾಂತಿ ರೀತಿಯ, ಹಾಗೆ 20 ಚಂದ್ರಶೇಖರ್ ಆಜಾದ್ ಅವರು ಒಂದು ಕಡೆ ಹೋರಾಟ, ಉಧಮ್ ಸಿಂಗ್ ಅವರು ಒಂದು ಕಡೆ ಹೋರಾಟ, ಮಂಗಲ್ ಪಾಂಡೆ ಅವರು ಒಂದು ಕಡೆ ಹೋರಾಟ, ವೀರ ಸಾವರ್ಕರ್, ಈ ತರ ಕ್ರಾಂತಿಕಾರಿಗೆ ಅತಿ ಹೆಚ್ಚಾಗಿ ನಮ್ಮ ದೇಶಕ್ಕೆ ದುಡಿದಂತವರು ಅತಿ ಹೆಚ್ಚಾದವರು ಕ್ರಾಂತಿ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಕ್ರಾಂತಿಯಿಂದಲೂ ಜೀವನವನ್ನು ನಡೆಸಾಗಿದ್ದರು. ಅವರೆಲ್ಲರಿಗೂ ಆತ್ಮ ಶಾಂತಿ ಸಿಗಬೇಕು, ಅವರೆಲ್ಲರ ಹೋರಾಟಕ್ಕೆ ಒಂದು ಛಲ ಬರಬೇಕಾದ್ರೆ ನಾವು ದಿನನಿತ್ಯ ನೆನಪು ಪೂಜೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇಂಥದ್ದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸೇರ್ಪಡೆ ಆಗ್ತಾರೆ. ಸೇರ್ಪಡೆಯಾಗಿ ಗಾಂಧಿ ಜೊತೆ ಕಾಂಗ್ರೆಸ್ನಲ್ಲಿ 1580 ಮತಗಳನ್ನು ಪಡೆದು ಪಟ್ಟಾಭಿ ಸೀತಾರಾಮಯ್ಯನ ಸೋಲಿಸಿ ಗೆಲ್ತಾರೆ. 50ನೇ ಸ್ವಯಂ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ದೊಡ್ಡ ಕರೆ ನೀಡ್ತಾರೆ. ಏನ್ ನೀಡ್ತಾರೆ ಅಂದ್ರೆ ಬ್ರಿಟಿಷರ ವಿರುದ್ಧ ಉಗ್ರ ಹೋರಾಟ ಮಾಡಬೇಕು, ನೀವು ಎಲ್ಲ ಭಾರತೀಯರು ಒಂದಾಗಬೇಕು ಅಂತ ಒಂದು ಕರೆಯನ್ನು ನೀಡ್ತಾರೆ ಸುಭಾಷ್ ಚಂದ್ರ ಬೋಸ್. ಆಗ ಆ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಅವರ ತಂಡಗಳು ಇಲ್ಲ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಭಾರತ ದೇಶ ಅಲ್ಲಿಂದ ತಪ್ಪಿಸಿಕೊಂಡು ಜರ್ಮನಿ ದೇಶಕ್ಕೆ ತಲುಪಿ ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ಟಿ ಅಡಾಲ್ಫ್ ಹಿಟ್ಲರ್ ಒಟ್ಟಿಗೆ ಭೇಟಿ ಮಾಡಿ ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಲೆಕ್ಕ ಹಾಕಿ ನಮ್ಮ ದೇಶದಲ್ಲಿ ಸಪೋರ್ಟ್ ಯಾವುದಿಲ್ಲ, ಬೇರೆ ದೇಶ ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಪ್ರಯೋಗಿ ನೇತಾಜಿ ಅವರು ಇಂಡಿಯನ್ ಆರ್ಮಿ ಕಟ್ಟಿ ಅಲ್ಲಿಂದ ಜಪಾನ್ ತಲುಪಿ ಜಪಾನಲ್ಲಿ ಅಲ್ಲಿರುವಂತಹ ಭಾರತೀಯ ಸೈನಿಕರಿಗೆ ಒಂದುಗೂಡಿಸಿ ಸುಮಾರು 30,000 ಸೈನಿಕರೊಂದಿಗೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸ್ವತಂತ್ರ ಕಂಡ ಭೂಮಿ ಯಾವುದಂದ್ರೆ ತುಂಬಾ ಜನ ಗೊತ್ತಿಲ್ಲ, ಅಂಡಮಾನ್ ನಿಕೋಬಾರ್ 2 ದ್ವೀಪಗಳು. 1945ರಲ್ಲಿ ಮಹಾಯುದ್ಧದಲ್ಲಿ ಈ 2 ದ್ವೀಪಗಳನ್ನು ಸುಭಾಷ್ ಚಂದ್ರ ಬೋಸ್ ತಮ್ಮ ವಶಕ್ಕೆ ತಂದುಕೊಡ್ತಾರೆ, ಭಾರತ ವಶಕ್ಕೆ ತಂದುಕೊಡ್ತಾರೆ. ನಡುಗಿದ ಬ್ರಿಟಿಷರು ಇಂಗ್ಲೆಂಡ್ ಅವರು ಹಾಕ್ತಾ ಇದ್ದಾರೆ, ನಡುಗಿದರು ಮತ್ತೆ ಸುಭಾಷ್ ಚಂದ್ರ ಬೋಸ್ ತಂಡ ಇಟ್ಟು ಮಂದಿ ನಾವು ಸೋಲೋದು ಪ್ರಸ್ತುತ ಅಂತ ಗೊತ್ತಿತ್ತು ಅವರಿಗೆ. ಅದಕ್ಕೆ ಮಧ್ಯರಾತ್ರಿ 12:05ಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೊರಟಿದ್ದರು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಆ ಒಂದು 2 ದ್ವೀಪಗಳನ್ನು ವಶಪಡಿಸಿಕೊಂಡು ನಂತರ ಯುದ್ಧ ಮಾಡಬೇಕಂತ ಮತ್ತೆ ತೈವಾನ್ ವಿಮಾನದಲ್ಲಿ ಹೊರಡುವಾಗ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸ್ ಮರಣ ಹೊಂದಿದ್ದಾರೆ ಎಂಬ ಸುದ್ದಿ ಹಬ್ಬಿತ್ತು. ಈ ರೀತಿ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ್ದ ಸೈನ್ಯ ಇನ್ನು 100 ಶತಮಾನ ಆಗಲಿ 1000 ಶತಮಾನ ಆಗಲಿ ನಮ್ಮ ದೇಶಕ್ಕೆ ಯಾರಿಂದಲೂ ಯಾವ ಪಾಕಿಸ್ತಾನದೋ ಯಾವ ಚೈನಾದಿಂದಲೂ ಯಾವ ತೊಂದರೆಯೂ ಆಗಲಾರದು. ಯಾಕಂದ್ರೆ ಇಂಥ ವೀರ ಸೈನಿಕರು ನಮಗಾಗಿ ಪ್ರತಿಯೊಬ್ಬರು ವೀರಾವೇಶದಿಂದ ನಮಗಾಗಿ ಆಡ್ತಾ ಇದ್ದಾರೆ. ಅವ್ರು ಹೇಳೋರು ನಮಗೆ ಯಾವುದೇ ತೊಂದರೆ ಇಲ್ಲ. ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಶುಭಾಶಯ ಅಂತ ಈ ನಮ್ಮ ಸೈನಿಕರಿಗೆ ಸನ್ಮಾನ ಮಾಡಲು ಪ್ರಾರಂಭ ಮಾಡುತ್ತಿದ್ದಾರೆ. ಎಲ್ಲರೂ ವಿಶ್ವಕ್ಕೆ ಇರಬೇಕು. ಇವತ್ತು ವೀರ ಯೋಧರ ದಿನ ಎಂದು ಘೋಷಣೆ ಮಾಡಲಾಗಿದೆ. ಈ ಒಂದು ದಿನ ವೀರ ಸಾಧಕರ ದಿನ ಎಂದು ಘೋಷಣೆ ಮಾಡಿದ್ದಾರೆ ಸರ್ಕಾರ. ಮುಗಿಸಿ ಅವರಿಗೆ ತುಂಬ ಧನ್ಯವಾದಗಳು. ಈಗ ಸುಭಾಷ್ ಚಂದ್ರ ಬೋಸ್ ಅವರ ಅತಿಂಗ ಸೈನಿಕರಿಗೆ ಸನ್ಮಾನ. ಎಲ್ಲ ಚಪ್ಪಲಿ ತರಬೇಕು. ಸುಭಾಷ್ ಚಂದ್ರ ಬೋಸ್ ಅವರಿಗೆ, ಇಂಡಿಯನ್ ಆರ್ಮಿ ಅವರಿಗೆ, ಇಂಡಿಯನ್ ಆರ್ಮಿ ಅವರಿಗೆ, ವೀರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ
ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.